ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟ ಉರ್ವ ಸ್ಟೋರ್ ಮಂಗಳೂರು ಇದರ ಕಚೇರಿಯ ಮೊದಲನೇ ಮಹಡಿಯ ಸಭಾಂಗಣದ ಉದ್ಘಾಟನಾ ಸಮಾರಂಭ ಹಾಗೂ ವಾರ್ಷಿಕ ಸ್ಪರ್ಧಾಕೂಟದ ಉದ್ಘಾಟನಾ ಕಾರ್ಯಕ್ರಮವು ಉರ್ವ ಸ್ಟೋರ್ನಲ್ಲಿ ನಡೆಯಿತು. ಮಹಿಳಾ ಮಂಡಲಗಳ ಒಕ್ಕೂಟದ ಮೊದಲನೇ ಮಹಡಿಯ ಸಭಾಂಗಣದ ಉದ್ಘಾಟನೆಯನ್ನ ಮೂಡ ಅಧ್ಯಕ್ಷರಾದ ರವಿಶಂಕರ್ ಮಿಜಾರ್ ಮತ್ತು ಮಂಗಳೂರಿನ ಈಶ್ವರಾನಂದ ಸೇವಾಶ್ರಮದ ಮಾಜಿ ಅಧ್ಯಕ್ಷರಾದ ಅರೂರು ಲಕ್ಷ್ಮೀ ರಾವ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಮಂಗಳೂರಿನ ಈಶ್ವರಾನಂದ ಸೇವಾಶ್ರಮದ ಮಾಜಿ ಅಧ್ಯಕ್ಷರಾದ ಅರೂರು ಲಕ್ಷ್ಮೀ ರಾವ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಹಿಳೆಯರ ಸಬಲೀಕರಣಕ್ಕಾಗಿ ನಿರ್ಮಾಣಗೊಂಡಿರುವ ಮಹಿಳಾ ಬ್ಯಾಂಕ್ನ ಸ್ಥಾಪನೆ ಸಾಮಾನ್ಯರಿಂದ ಆಗುವ ಕೆಲಸವಲ್ಲ. ಈಗಿನ ನವಯುಗದ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸುವ ಕೆಲಸ ಗರ್ಭಾವಸ್ಥೆಯಲ್ಲೇ ತಾಯಿಯಿಂದ ಆಗಬೇಕು ಎಂದು ಮಹಿಳೆಯರಿಗೆ ಕಿವಿಮಾತು ಹೇಳಿದ್ರು. ಎಲ್ಲರನ್ನೂ ಪ್ರೀತಿಯಿಂದ ಒಟ್ಟು ಮಾಡಿ ಆಮೇಲೆ ಯಶಸ್ವಿನಿಯಲ್ಲಿ ಎಷ್ಟು ಕೆಲಸ ಮಾಡಿ ನಾನು ಕಣ್ಣಲ್ಲಿ ನೋಡಿದ್ದೇನೆ. ಅಲ್ಲಿ ಅಂಗನವಾಡಿ ಮಕ್ಕಳಿಗೆ ಊಟ, ಅವ್ರಿಗೆ ಪಾಪ ಬಿಲ್ಡಿಂಗ್ ಸಹ ಇಲ್ಲ, ಆ ಟ್ರೈನಿಂಗ್ ಶಾಲೆಯಲ್ಲಿ ಬೇಡಿಕೊಂಡು ಅವ್ರಿಗೊಂದು ಕೋಣೆ ಕೇಳಿಕೊಂಡು, ಆಮೇಲೆ ಫಂಕ್ಷನಿಗೆ ಸಹ ಬಿಲ್ಡಿಂಗ್ ಇಲ್ಲ, ಅಲ್ಲಿ ಮೇಲೆ ಕೇಳಿಕೊಂಡು ಭಾಳಷ್ಟು ಶ್ರಮಿಸಿದ್ದಾರೆ. ಎಲ್ಲರನ್ನೂ ಭಾಳ ಪ್ರೀತಿಯಿಂದ ಒಟ್ಟು ಮಾಡಿ ಎಲ್ರಿಗೂ ಅವರಿಗೆ ಬೇಕಾದ ಸ್ಥಾನ ಕೊಟ್ಟು ಬೇಕಾದ ಪ್ರತಿಯೊಬ್ಬರಿಗೂ ಬೇಕಾದ ಸಹಾಯ ಮಾಡಿ, ಅದು ಅಲ್ಲದೆ ಇತ್ತೀಚೆಗೆ ಮಹಿಳಾ ಬ್ಯಾಂಕನ್ನು ಕಟ್ಟಿದ ಒಂದು ಕೀರ್ತಿ ಅವರಿಗೆ ಸಲ್ತದೆ. ಇದೊಂದು ಸಾಮಾನ್ಯ ಮಹಿಳೆ ಮಾಡುವಂಥ ಕೆಲಸ ಇಲ್ಲ, ಸಾಧಾರಣದವರಿಗೆ ಸಾಧ್ಯವಿಲ್ಲ. ಇಂಥ ಒಂದು ಬಿಲ್ಡಿಂಗು ಇಂಥ ಇದನ್ನು ಕಟ್ಟಿಕೊಂಡು ಮಾಡಿಕೊಂಡು ಹೋಗಿಕೊಂಡು ನಾನು ನೋಡ್ತಾ ಇದ್ದೇನೆ, ಪಾದರಸದಂತೆ ನಡೀತಾ ಇದ್ದಾರೆ. ಇದೇ ವೇಳೆ ಲಕ್ಷ್ಮೀ ರಾವ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಮೇಯರ್ ಹಾಗೂ ಕಾರ್ಡೊಲೈಟ್ ಜನರಲ್ ಮ್ಯಾನೇಜರ್ ದಿವಾಕರ್ ಕೆ ಅವರು ವಹಿಸಿ ಮಾತನಾಡಿ, ನಮ್ಮ ಹಿರಿಯರು ಕೈಗಾರಿಕೆಗಳ ಮೂಲಕ ಆರ್ಥಿಕ ಸಬಲೀಕರಣಕ್ಕೆ ಕೊಡುಗೆಯನ್ನ ನೀಡಿದ್ದಾರೆ. ಮಹಿಳೆಯರು ಈಗಾಗಲೇ ಸಬಲೀಕರಣಗೊಂಡಿದ್ದಾರೆ, ಆದರೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಮಹಿಳೆಯರಿಗೂ ಕೂಡ ಇಂದು ಪಾರ್ಲಿಮೆಂಟ್ನಲ್ಲಿ ಮೀಸಲಾತಿ ಸಿಗಬೇಕು ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈ ತಾಲೂಕು ಮಹಿಳಾ ಒಕ್ಕೂಟ ಅಂತ ಹೇಳುದು ನಮ್ಮ ತಾಲೂಕಿನ ಮಹಿಳೆಯರ ಪ್ರತಿಬಿಂಬದ ಹಾಗೆ. ನಮ್ಮ ತಾಲೂಕಿನ ಮಹಿಳೆಯರು ದೊಡ್ಡ ಸ್ಪೆಷಾಲಿಟಿ ಏನಂತ ಹೇಳಿದರೆ, ನಮ್ಮ ತಾಲೂಕಿನಲ್ಲಿ ಈ ದೇಶದಲ್ಲಿ ವಿಶೇಷವಾಗಿರುವಂಥ ಮಾತ್ರ ಪ್ರಧಾನವಾದ ಸಮಾಜಗಳು ಜಾಸ್ತಿ, ಅದು ನಮ್ಮ ತಾಲೂಕಿನಲ್ಲಿರೋದು. ಇನ್ನೊಂದು ಮಹಾವಿಶೇಷ ಏನಂತ ಹೇಳಿದರೆ, ನಮ್ಮ ತಾಲೂಕಿನ ಮಕ್ಕಳು, ಅದು ಹೆಮ್ಮೆ ವಿಷಯ ಕೂಡ ನಮಗೆ. ನಮ್ಮ ತಾಯಂದರು, ನಮ್ಮ ಅಜ್ಜಿಯಂದರು, ಅವರು ಆಗಲೇ ಆರ್ಥಿಕ ಸಬಲೀಕರಣಕ್ಕೆ ಕೊಡುಗೆಗಳನ್ನು ನೀಡಿದವರು. ಎಲ್ಲಿ ಬಿಡಿ ರೋಲಿಂಗ್ ಕ್ಯಾಶು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಹಂಚಿನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಮನೆ ಹಿತ್ತಲಿನ ಹೂವು ಬೇಲಿಯ ಎಲೆಗಳನ್ನು ಕಟ್ಟಿ ಮಾರಿ ಅವರ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು, ಅವರನ್ನು ಗಂಡಂದರು ಎಷ್ಟು ಕೂದು ತೋಡಿನಲ್ಲಿ ಬಿದ್ದರು ಆ ಮಕ್ಕಳುಗಳ ಜೀವನ ಹಾಳಾಗದಂತೆ ಅವರಿಗೆ ಬೇಕಾದ ಹಾಗೆ ಆರೋಗ್ಯಕರವಾದ ಆಹಾರ ಮತ್ತು ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಂಥ ಒಂದು ಹಿರಿಮೆ ನಮ್ಮ ತಾಲೂಕಿನ ಮಹಿಳೆಯರು. ಸಭಾ ಕಾರ್ಯಕ್ರಮದ ನಂತರ ವಾರ್ಷಿಕ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಈ ಸಂದರ್ಭದಲ್ಲಿ ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷೆ ಚಂಚಲಾ ತೇಜೋಮಯ, ಗೌರವಾಧ್ಯಕ್ಷೆ ವಿಜಯಲಕ್ಷ್ಮಿ ಬಿ ಶೆಟ್ಟಿ, ಕಾರ್ಯದರ್ಶಿ ರೇಖಾ ಶೆಟ್ಟಿ, ಗೌರವ ಸಲಹೆಗಾರರಾದ ದೇವಕಿ ಅಚ್ಯುತ, ಉಪಾಧ್ಯಕ್ಷರಾದ ಮನೋರಮೆ ಉಮೇಶನ್, ಖಜಾಂಜಿ ಸುರೇಖಾ ಕಿಶೋರ್, ಸಾಂಸ್ಕೃತಿಕ ಕಾರ್ಯದರ್ಶಿ ಪ್ರೇಮಾ ಮಾಧವ್, ಕ್ರೀಡಾ ಕಾರ್ಯದರ್ಶಿ ಆಶಾಲತಾ ಎಂಬಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.